ಹಲೋ ಫ್ರೆಂಡ್ಸ್, ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಬರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ಅದು ನಿಮಗೆ ನೋಟಿಫೈ ಮಾಡುತ್ತೆ. ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ನಾವಿಲ್ಲಿ ಆರಾಮಾಗಿದ್ದೀವಿ, ನೀವು ಆರಾಮಾಗಿರ್ತೀರಾ ಅಂತ ಭಾವಿಸ್ತೀನಿ. ಮೊದಲನೇದಾಗಿ ನೀವು ನನ್ನ ವಿಡಿಯೋನ ಮೊದಲನೇ ಬಾರಿ ನೋಡ್ತಾ ಇರೋರಾದರೆ, ನನ್ನ ಹೆಸರು ಪ್ರಜ್ಞಾ, ನಾನು ಕೆನಡಾದಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ಈ ಒಂದು ವ್ಲಾಗನ್ನು ನಾನು ಸ್ಪೆಷಲಿ ನನ್ನ ಸಬ್ಸ್ಕ್ರೈಬರ್ಸ್ಗೋಸ್ಕರನೇ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿದ್ಮೇಲೆ ಒಂದು ಮೊದಲನೇ ಮೈಲ್ ಸ್ಟೋನ್ ಅಂತ ಏನಿದೆ, ಅದು 1000 ಸಬ್ಸ್ಕ್ರೈಬರ್ ಅಚೀವ್ ಮಾಡೋದು. ನಾನು 1000 ಸಬ್ಸ್ಕ್ರೈಬರ್ ಆದಾಗಲೇ ಈ ಒಂದು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಆಗಿರಲಿಲ್ಲ ಮಾಡೋಕ್ಕೆ. ಇವಾಗ 2000 ಸಬ್ಸ್ಕ್ರೈಬರ್ ಆಗಿದ್ದಾರೆ ನನ್ನ ಚಾನೆಲ್ಗೆ. ಐನೋ ಅದು ಕೇಳಬೇಕಾದ್ರೆ ಒಂದು ಸಣ್ಣ ಸಂಖ್ಯೆ, ಸಣ್ಣ ನಂಬರ್ ಅಂತ ಅನ್ನಿಸ್ಬೋದು, ಆದರೆ ನನಗೆ ಅದು ತುಂಬಾನೇ ದೊಡ್ಡ ನಂಬರ್. ಅದು ನಾನು ಚಾನೆಲ್ ಸ್ಟಾರ್ಟ್ ಮಾಡಿ 2 ತಿಂಗಳಾಯಿತು. 2 ತಿಂಗಳಲ್ಲಿ ಇವಾಗ ನನಗೆ 2000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಸೊ ಅದಕ್ಕೋಸ್ಕರ ನಾವು ಈ ಒಂದು ವ್ಲಾಗನ್ನು ನಾನು ಸ್ಪೆಷಲಿ ನನ್ನ ಸಬ್ಸ್ಕ್ರೈಬರ್ಸ್ಗೋಸ್ಕರನೇ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಹಾಗೆ ನನ್ನ ಸೆಲ್ಫ್ ಇಂಟ್ರೊಡಕ್ಷನ್, ಹಾಗೆ ನನ್ನ ಮನೆಯ ಒಂದು ಅಪಾರ್ಟ್ಮೆಂಟ್ ಟೂರ್ ವಿಡಿಯೋ ಒಂದು ಹಾಕಿದ್ದೆ. ಅದಕ್ಕೂ ಕೂಡ ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಅದೊಂದು 23,000 ವ್ಯೂಸ್ ಆಗಿದೆ ಇವತ್ತಿನ ತನಕ. ಸೊ ಅದನ್ನೆಲ್ಲ ನೋಡಿದಾಗ ನನಗೆ ತುಂಬಾ ಖುಷಿ ಆಯಿತು. ಯಾಕಂದರೆ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಈ ಥರ ಒಂದು ರೆಸ್ಪಾನ್ಸ್ ಸಿಗುತ್ತೆ ಅಂತ. ಯಾಕಂದರೆ ಇವಾಗ ಬೇರೆ ಲ್ಯಾಂಗ್ವೇಜ್ ಅವ್ರಿಗಾದರೆ ಇವಾಗ ಹಿಂದಿ ಅಂತ ತಗೊಳ್ಬೋದು. ಅದನ್ನು ತಗೊಂಡ್ರೆ ಅವರಿಗೆ ಎಲ್ಲ ಲ್ಯಾಂಗ್ವೇಜ್ ವ್ಯೂವರ್ಸು ಸಿಗ್ತಾರೆ. ಇವಾಗ ಕನ್ನಡದವರಾದ್ರೂ ಅವ್ರಿಗೆ ಹಿಂದಿ ಗೊತ್ತಿದೆ ಅಥವಾ ಬೇರೆ ಲ್ಯಾಂಗ್ವೇಜ್ ಗೊತ್ತಿದೆ ಅಂದ್ರೆ ಆ ಚಾನೆಲ್ಗೂ ಅವ್ರು ಸಪೋರ್ಟ್ ಮಾಡ್ತಾರೆ. ಆದರೆ ಕನ್ನಡ ಚಾನೆಲ್ನ ಸಪೋರ್ಟ್ ಮಾಡೋಕ್ಕೆ ಕನ್ನಡಿಗರೇ ಆಗಬೇಕು, ಬೇರೆ ಯಾರು ಸಪೋರ್ಟ್ ಮಾಡೋದಿಲ್ಲ. ಸೊ ನನಗೆ ನನ್ನ ಚಾನೆಲ್ಗೆ ಸಿಕ್ಕಿರುವಂಥ ಸಪೋರ್ಟ್ ಕನ್ನಡಿಗರಿಂದ ತುಂಬಾನೇ ಖುಷಿ ಆಯಿತು, ಆ ಒಂದು ಸಪೋರ್ಟ್ ಸಿಕ್ಕಿದ್ದಕ್ಕೆ. ಸೊ ಇಂಥ ಒಂದು ಸಪೋರ್ಟ್ ಕೊಟ್ಟಿರುವಂಥ ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ತುಂಬಾನೇ ಥ್ಯಾಂಕ್ ಯು, ತುಂಬ ಥ್ಯಾಂಕ್ ಯು. ಹಾಗೆ ನನ್ನ ಮಗನ ಬಗ್ಗೆನೂ ಕೇಳ್ತಾ ಇರ್ತೀರಾ, ಗುಡ್ ವಿಶಸ್ ಹೇಳ್ತಾ ಇರ್ತೀರಾ ಅವನಿಗೂ. ಅದನ್ನೆಲ್ಲ ನಾನು ಅವನಿಗೆ ಹೇಳ್ತಾ ಇರ್ತೀನಿ, ಈ ತರ ಹೇಳಿದ್ದಾರೆ ನಿನ್ ಬಗ್ಗೆ, ಈ ತರ ಕೇಳಿದ್ದಾರೆ ನಿನ್ ಬಗ್ಗೆ ಅಂತ. ಸೊ ಅವನಿಗೂ ಖುಷಿ ಆಗುತ್ತೆ ಅದು. ಸೊ ಅದಕ್ಕೋಸ್ಕರ ಇವತ್ತು ಅವನ ಕೈಯಿಂದಾನೇ ಅವನ ಇಂಟ್ರೊಡಕ್ಷನ್ ಮಾಡಿಸೋಣ ಅಂತ ಅನ್ಕೊಂಡಿದ್ದೀನಿ. ಹಾಯ್ ರೇಯಾಂಶ್. ಹಾಯ್, ನನ್ನ ಹೆಸರು ರೇಯಾಂಶ್ ಅಂತ. ನಾನು ಕೆನಡಾದಲ್ಲಿದ್ದೀನಿ. I am 3 years old. ನಾನು 10 daysಲ್ಲಿ 5 years ಆಗ್ತೀನಿ. 4 years ಆಗತ್ತೆ. 4 years ಆಗ್ತೀನಿ. ಎಸ್. ನಾನು 3 years ಇದ್ದೀನಿ ಈಗ. ನಾನು ಕೊರೋನಾ ಮುಗ್ದಂಗೆ ಮೇಲೆ LKGಗೆ ಹೋಗ್ತೀನಿ. ನಾನು ಕಲರ್ ಮಾಡ್ತಾ ಇದ್ದೀನಿ. ನನಗೆ ಬಿಗ್ ABCD, ಸ್ಮಾಲ್ ABCD ಎಲ್ಲ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಷ್ಟು ಸಬ್ಸ್ಕ್ರೈಬರ್ಸ್ ಆಗಿರೋ ಖುಷಿಗೆ ನಾವಿವತ್ತು ಕೇಕ್ ಬೇಕ್ ಮಾಡ್ತಾ ಇದ್ದೀವಿ. ಆಕ್ಚುಲಿ ಇದು ಎಗ್ಲೆಸ್ ಕೇಕ್ ಆಗಿರುತ್ತೆ. ನಾವು ವೆಜಿಟೇರಿಯನ್ಸ್ ಆಗಿರೋದ್ರಿಂದ ಎಗ್ಲೆಸ್ ಕೇಕ್ ಆಗಿರುತ್ತೆ ಇದು. ವಿತೌಟ್ ಎಗ್ ಯಾವ ತರ ಸ್ಪಾಂಜ್ ಕೇಕ್ ಮಾಡೋದು ಅನ್ನೋದನ್ನ ನಾನು ತೋರಿಸ್ಕೊಡ್ತೀನಿ. ಅಂಡ್ ನಿಮ್ಮ ಮನೇಲಿ ಓವನ್ ಇಲ್ಲ ಅಂದ್ರೂ ಯಾವ ತರ ಮಾಡ್ಬೋದು ಅಂತ ನಾನು ಹೇಳ್ತೀನಿ. ಬನ್ನಿ. ಸೊ ನಾನು ಈ ಟೀ ಕಪ್ ಮೆಜರ್ಮೆಂಟ್ ಅಲ್ಲಿ ಹೇಳ್ತಾ ಇದ್ದೀನಿ. ನಿಮ್ಮನೇಲೂ ಈ ತರ ಟೀ ಕಪ್ ಇದ್ರೆ ಆ ಮೆಜರ್ಮೆಂಟ್ ಅಲ್ಲೇ ತಗೊಳ್ಳಿ. ಮೊದಲನೇದಾಗಿ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಈ ಟೀ ಕಪ್ ಸೈಜ್ ಅಲ್ಲಿ 1 ಕಪ್ ಹಾಲು ಹಾಕ್ತಾ ಇದ್ದೀನಿ. ಅದಕ್ಕೆ ಅದೇ ತರದೇ ಇನ್ನೊಂದು ಕಪ್, ಅದರಲ್ಲಿ 1 ಕಪ್ ಅಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ. ಮತ್ತೆ ಅದೇ ಕಪ್ ಸೈಜಲ್ಲಿ ಅರ್ಧ ಕಪ್ ಅಷ್ಟು ಎಣ್ಣೆ ತಗೊಂಡಿದ್ದೀನಿ. ಯಾವ ಎಣ್ಣೆ ಆದರೂ ಹಾಕ್ಬೋದು. ನಂದಿಲ್ಲಿ ವೆಜಿಟೇಬಲ್ ಆಯಿಲ್ ಇದೆ, ಅದೇ ಹಾಕ್ತಾ ಇದ್ದೀನಿ. ನೀವು ಸನ್ಫ್ಲವರ್ ಆಯಿಲ್ ಇದ್ರೆ ಅದನ್ನು ಹಾಕ್ಬೋದು. ಅರ್ಧ ಕಪ್ ಅಷ್ಟು ಇದಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ. ಆಮೇಲೆ 1 ಸ್ಪೂನ್ ಅಷ್ಟು ಇಲ್ಲಿ ನನ್ನ ಹತ್ರ ವೆನಿಲಾ ಎಸೆನ್ಸ್ ಇದೆ, ಅದನ್ನು ಹಾಕ್ತಾ ಇದ್ದೀನಿ. ಈ ಸ್ಪೂನಲ್ಲಿ 1 ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ಸ್ಪೂನ್ ಅಷ್ಟು ವಿನೆಗರ್ ಹಾಕ್ತಾ ಇದ್ದೀನಿ. ಮಾಮೂಲಿ ವಿನೆಗರ್ ಇದು 1 ಸ್ಪೂನ್ ಅಷ್ಟು ಹಾಕಿದ್ದೀನಿ. ಇದನ್ನೆಲ್ಲ ಒಂದ್ಸರಿ ಮಿಕ್ಸಿ ಮಾಡ್ಕೊಂಡ್ಬಿಡ್ತೀನಿ. ಸೊ ಇದು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ನೆಕ್ಸ್ಟ್ ಏನ್ ಮಾಡಿ ಅಂದ್ರೆ, ಈ ತರ ಒಂದು ಬೌಲ್ ಅಲ್ಲಿ ಸೀವ್ ಇಟ್ಕೊಂಡ್ಬಿಟ್ಟು ಇದಕ್ಕೆ ನಾನು ಈ ಕಪ್ 1 ಕಪ್ ಟೀ ಕಪ್ ಅಲ್ಲಿ 1 ಕಪ್ ಅಷ್ಟು 1.5 ಕಪ್ ಅಷ್ಟು ಮೈದಾ ಹಾಕ್ತಾ ಇದ್ದೀನಿ. 1.5 ಕಪ್ ಅಷ್ಟು ಇಲ್ಲಿ ಮೈದಾ ತಗೊಂಡಿದ್ದೀನಿ, ಆಲ್ ಪರ್ಪಸ್ ಫ್ಲವರ್. ಅಂಡ್ ಅದಕ್ಕೆ 1/2 ಟೀ ಸ್ಪೂನ್ ಅಷ್ಟು ಇದು ಬೇಕಿಂಗ್ ಸೋಡಾ ಹಾಕ್ತಾ ಇದ್ದೀನಿ, 1/2 ಟೀ ಸ್ಪೂನ್. ಆಮೇಲೆ 1 ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್ ಹಾಕ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಸೀವ್ ಮಾಡ್ಕೊಳ್ಳಿ ಈ ಬೌಲ್ಗೆ. ನೆಕ್ಸ್ಟ್ ಈ ಮಿಕ್ಸಿ ಮಾಡಿಟ್ಕೊಂಡಿರುವಂಥ ಲಿಕ್ವಿಡನ್ನು ಇದಕ್ಕೆ ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ.
ಒಂದೇ ಸರಿ ಹಾಕ್ಬೇಡಿ, ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡಿ. ಈ ಥರ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ, ಯಾವುದೇ ಲಂಪ್ಸ್ ಇಲ್ಲದೆ ಇರೋ ಥರ. ಇದಕ್ಕೆ ನಾನು ಇಲ್ಲಿ ನನ್ನ ಹತ್ರ ಟೂಟಿ ಫ್ರೂಟಿ ಇದೆ, ಅಥವಾ ಏನೋ ಡ್ರೈ ಫ್ರೂಟ್ಸ್ ಅಂತ ಹೇಳ್ತಾರೆ ಆ ಥರ, ಅದನ್ನು ಒಂದು ಸ್ವಲ್ಪ ಇಲ್ಲಿ ಮೈದಾ ಹಿಟ್ಟು ಜೊತೆ ಮಿಕ್ಸ್ ಮಾಡ್ಕೊಂಡು ಇಟ್ಟಿದ್ದೀನಿ. ಅದನ್ನೇ ಇದಕ್ಕೆ ಹಾಕ್ತೀನಿ. ನಿಮ್ಮ ಹತ್ರ ಕ್ಯಾಶ್ಯೂ ಅಥವಾ ಆಲ್ಮಂಡ್ಸ್ ಆ ಥರ ಬಾದಾಮಿ ಅದೆಲ್ಲ ಇದ್ರೆ ಅದನ್ನು ಪೀಸ್ ಮಾಡಿ ಹಾಕೊಬೋದು. ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದನ್ನ ನಾನು ಇವಾಗ ಓವನ್ ಅಲ್ಲಿ ಮಾಡ್ತಾ ಇಲ್ಲ, ತುಂಬಾ ಜನರ ಮನೇಲಿ ಓವನ್ ಇರೋದಿಲ್ಲ. ಸೊ ಈ ತರ ಒಂದು ಪ್ಯಾನ್ ಅಲ್ಲೇ ಯಾವ ತರ ಮಾಡ್ಬೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಏನ್ ಮಾಡಿ ಅಂದ್ರೆ, ನಿಮ್ಮ ತವಾ ಇದ್ರೆ ಒಂದು ತವಾ ಈ ತರ ಇಟ್ಬಿಟ್ಟು ಅದ್ರ ಮೇಲೆ ಈ ಕುಕ್ಕರ್ ಅಲ್ಲಿ ಬರುವಂತ ಒಳಗಡೆ ಒಂದು ಈ ತರ ಸಿಗುತ್ತಲ್ವಾ, ಅದನ್ನ ಇಟ್ಬಿಟ್ಟು, ಅಥವಾ ಪಾತ್ರೆ ಇಡೋ ಸ್ಟ್ಯಾಂಡ್ ಇರ್ಬೋದು, ಅದನ್ನ ಈ ತರ ಇಟ್ಬಿಟ್ಟು ಅದ್ರ ಮೇಲೆ ಈ ತರದೊಂದು ಕಾಫಿ, ನೀವು ಟೀ ಮಾಡೋ ಪ್ಯಾನ್ ಆಗಿರ್ಬೋದು, ಅದನ್ನ ಇಟ್ಬಿಡಿ. ಅದನ್ನ ಇಟ್ಬಿಟ್ಟು ಒಂದ್ ಸ್ವಲ್ಪ ಅದು ಬಿಸಿ ಆದ್ಮೇಲೆ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟಿರಿ, ಹೈ ಫ್ಲೇಮ್ ಅಲ್ಲಿ ಇಟ್ಬಿಡಿ. ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಬಿಟ್ಟು ಅದು ಈ ತರ ಬಿಸಿ ಆದ್ಮೇಲೆ, ಒಂದ್ ಸ್ವಲ್ಪ ಬಿಸಿ ಆದ್ಮೇಲೆ ಅದಕ್ಕೆ ಈ ಕೇಕ್ ಬ್ಯಾಟರ್ನ ಹಾಕೊಂಡಿದ್ದೀನಿ. ಇದನ್ನ ಒಂದ್ಸರಿ ಟ್ಯಾಪ್ ಮಾಡ್ತಾ ಇದ್ದೀನಿ. ಟ್ಯಾಪ್ ಮಾಡಿಬಿಟ್ಟು ಇಟ್ಬಿಟ್ಟು ಮುಚ್ಚಳ ಈ ತರ ಮುಚ್ತಾ ಇದ್ದೀನಿ. ಅದೇನು ಗಾಳಿ ಹೋಗದೆ ಇರೋ ತರ ನಾನು ಅದಕ್ಕೆ ಫಾಯಿಲ್ ಹಾಕಿದ್ದೀನಿ, ಎಲ್ಲೂ ಹೊರಗಡೆ ಗ್ಯಾಸ್ ಏರ್ ಪಾಸ್ ಆಗದೆ ಇರೋ ತರ. ಈ ತರ ಮುಚ್ಚಿಟ್ಕೊಂಡ್ಬಿಟ್ಟು ಮೀಡಿಯಂ ಫ್ಲೇಮ್ ಅಲ್ಲಿ 30 ಇಂದ 40 ಮಿನಿಟ್ಸ್ ಅದನ್ನು ಚೆಕ್ ಮಾಡಿಕೊಂಡು, ಅದು ಆಗಿದೆಯಾ ಇಲ್ವಾ ಅಂತ ಅವಾಗ ಚೆಕ್ ಮಾಡಿಕೊಂಡು 30 to 40 ಮಿನಿಟ್ಸ್ ಆಗುತ್ತೆ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟಿರಿ. ನಿಮ್ಮನೇಲಿ ಓವನ್ ಇದೆ, ನೀವು ಓವನ್ ಅಲ್ಲೇ ಮಾಡ್ತೀರಾ ಅಂದ್ರೆ ಇದೇ ರೆಸಿಪಿನ ನೀವು ಕೇಕ್ ಮೋಲ್ಡ್ ಅಲ್ಲಿ ಹಾಕ್ಬಿಟ್ಟು ಬೇಕಿಂಗ್ ಇದರಲ್ಲಿ ಬೇಕ್ಗೆ ಇಟ್ಬಿಟ್ಟು 180 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಸೇಮ್ ಅದನ್ನು 30 to 40 ಮಿನಿಟ್ಸ್ ನೋಡ್ಕೊಂಡು ಮಾಡ್ಬೋದು. ಅದನ್ನು 180 ಡಿಗ್ರಿ ಸೆಂಟಿಗ್ರೇಡ್ ಅಲ್ಲಿ ಇಟ್ಟು 30 to 40 ಮಿನಿಟ್ಸ್ ಅಲ್ಲಿ ಬೇಕಾಗುತ್ತೆ. ನಮ್ಮ ಕೇಕ್ ರೆಡಿ. ಸೈಡ್ಸ್ ಎಲ್ಲ ಸ್ವಲ್ಪ ಈ ತರ ಬಿಡಿಸ್ಕೊಂಡ್ಬಿಟ್ಟು, ಅದು ಮೊದಲೇ ಬಿಟ್ಟಿರುತ್ತೆ, ಅದ್ರ ಬಿಡಿಸ್ಕೊಂಡ್ಬಿಟ್ಟು ಪೂರ್ತಿ ತಣ್ಣಗಾದ್ಮೇಲೆ ತೆಗೀರಿ, ಬಿಸಿ ಇರುತ್ತೆ, ಹುಷಾರು. ನಮ್ದು ಕೇಕ್ ರೆಡಿ ಆಯ್ತು. ನಮ್ಮ 2000 ಯೂಟ್ಯೂಬ್ ಕುಟುಂಬಕ್ಕೋಸ್ಕರ ಬೇಕ್ ಮಾಡಿರೋ ಕೇಕ್ ಇದು. ಚೆನ್ನಾಗಿ ಬಂದಿದೆ ಆಕ್ಚುಲಿ. ಸೊ ಐ ಹೋಪ್ ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಓವನ್ ಇಲ್ದೇ ಆರಾಮಾಗಿ ಮಾಡ್ಕೋಬಹುದು. ಇಷ್ಟ ಆದ್ರೆ ಕಮೆಂಟ್ ಮಾಡಿ ಹೇಳಿ. ಅಂಡ್ ಒನ್ಸ್ ಅಗೇನ್ ನನ್ನ ಎಲ್ಲ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ಗೂ ತುಂಬಾ 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 ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ಇನ್ನೊಂದು ವ್ಲಾಗ್ ಅಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರೂ ಮನೆಯಲ್ಲೇ ಇರಿ, ಖುಷಿಯಾಗಿರಿ, ಸೇಫ್ ಆಗಿರಿ. ಥ್ಯಾಂಕ್ ಯು.